என்னுடைய
ನಮ್ಮ ಅಪ್ಪಾಜಿ ನಮ್ಮನ್ನು ಮದುವೆ ಮುಂದುವರಿಯೇ ಈ ದಿನ ಏನು ತೆಗೆದು ಯಾರು ಬರ್ತಿದ್ದೀನಿ ನಾನು ಎರಡು ತೆಗೆದ್ರೆ ಏನು ಬರ್ತಿದ್ದೀನಿ ನಾನು ಏನು ಕೊಟ್ಟು ಯಾರು ಇರ್ತಿದ್ದೆ ಎರಡು ಕೊಟ್ಟು ಹೀಗಿರ್ತಿದ್ದೆ ಸ್ವಾಮಿ ಇನ್ನು ಬರ್ತಿದ್ದೆ ಅದೇ ಈ ರಾಜ್ಯದಲ್ಲಿ ನೆನಪಾದ ನಂತರ ತಿಳಿದಿದ್ದೆ ನಾನು ಇಲ್ಲಿ ನೋಡಿ ಆಗ್ತಾ ನಾನು ಸ್ವಾಮಿ ಈ ಒಟ್ಟು ಕೊಡದೆ ನನ್ನ ಕರ್ತವ್ಯ ಇಲ್ಲ ಚಾರ ಮಾಡಬೇಕಾದ್ರೆ ಇನ್ನು ಒಟ್ಟಿಗೆ ಯಾರು ಇಟ್ಕೊಡು ನೀನು ಕಷ್ಟಕ್ಕೆ ಸುಕ್ಕೊಟ್ಟು ಹೋಗಲಿ ಅವು ಮಾತ್ರ ಎನ್ನ ಮಾಡಿದ್ದಾರೆ ಇವಾಗ ನಮ್ಮ ಹಣಕ್ಕೆ ಬರ್ತಿದ್ದೇನೆ ಏನು ಹೇಳ್ತೀರ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅವಚ್ಚಿ ಪಾತ್ರನೇ ಉಂಟಲ್ಲ ಹಣಟ್ಟು ಬರೀ ನಾವು ಮನೆ ಕಾಕೊಂಡ ಪೂಜಿ ತರಟ್ಟು ಬರೀ ನಾವು ಏಟು ಸಿಗಬೇಕು ಅದೇ ನಮ್ಮ ಹಣೆಗಳು ಈತೆ ಬರ್ತದೆ ಅಂದ ಮಕ್ಕಳ ಒಟ್ಟು ಕೊಟ್ಟು ನಾವು ಈತೆ ದಿನ ನಿಮ್ಮ ಇಟ್ಟಿನ ಅಂದ ಕಾಲ ನಂತರ ಸಾಧ್ಯ ಇಲ್ಲ ಏನ ಕಾರಣ ಮಾಡಿರಲ್ಲ ಸಾಧ್ಯ ಇಲ್ಲ ಸ್ವಾಮಿ ಯಾನ್ ಒಟ್ಟುಕುಲ್ಲ ಎಂದದ್ದು ಯಾನ್ ಕಾಲ ಮಾಡ್ತಾ ಎಂದತ್ತ ಯಾನ್ ಇನ್ನ ಬೇಸಾಯ ಯಾವಲ್ಲ ಕಷ್ಟಪಟ್ಟಿದ್ದರೆ ಯಾವ ಈ ಕಾಡ್ತಾರ ಈ ಕಾಡಿನ ಕುಟುಂಬ ನಮ್ಮ ಸ್ವಲ್ಪ ಹೋಳಿನ ಇಂಚಲ ಬರ್ಕೊಳ್ಳಿ ಸ್ವಾಮಿ ಆ ಕಂಪನಿ ಹೇಳ್ತಿಲ್ಲ ಈ ತಿಂಗಳ ನಮಗೆ ಕೊಡುಡೆ ಆ ದೇವರ ನಮ್ಮ ನಡೆಸಿದ ದೇವ ಸಾಂಖ್ಯ ನನ್ನದ ಸಾಂಖ್ಯ ಕಂಪನಿಗಳಿಂದ ಭರವಸೆ ನಿಮ್ಮ ಮಾತನ್ನು ಕೇಳಿದ್ರೆ ಮನಸ್ಸಿಗೆ ಬಾರಿ ಸಂತೋಷ ಆಗಿದೆ ಒಂದು ಕೊಟ್ಟು ನಮ್ಮ ಇತ್ತಿನ ಜಾಗ ಅದಕ್ಕೆ ನೆಮ್ಮದಿ ಇತ್ತ ಹೆಚ್ಚಿಗೆ ಐಶ್ವರ್ಯದ ಇದ್ದಿದ್ದ ಅಂತಲ್ಲ ಅವೆಲ್ಲ ಪಡೆಯಲಿನ ನಿನ್ನ ಮನಸ್ಸು ದುಃಖ ಉಂಟಾದ ಎದ್ದೆದ್ದು ಈ ಪ್ರಶ್ನೆ ಈ ಒಟ್ಟುಗುಲ್ಲದ ಜಗತ್ತು ಸ್ವಾಮಿ ಮನಸ್ಸು ಭಾರಿ ಖುಷಿಯಾಗಿದೆ ಪಕ್ಕಿ ಬಳಿ ರಾತ್ಕೋದು ಗೆಲ್ಲುದು ತುಳುಗುಂದಾಂಡ ಗೆಲ್ಲು ತುಂದಾಟದಂಡ ಪಕ್ಕಿ ತರಬೇತಿ
ಬರ್ರಿ ಅಪ್ಪ ಗಂಡ ಈ ಮಂಡಿ ಲೆಕ್ಕನೆ ನಿನ್ನ ಪಾತೆಯನ್ನು ಕೇಳಿದ ಮನಸ್ಸಲ್ಲಿ ನೆಮ್ಮದಿ ಭೋಜನ ದುಡ್ಡೆ ಜತ್ತದು ತಾಳ ತಾಳಿದು ಹೋಯ್ತು
ಮರ
కూడా ఒక ఈ ప్రాయపడకుండా ఇప్పుడు మధ్యలో ఒక 50 కైలాసు సమయంగా నేను వైకుంఠ సమాధానం అనుకుంటాను అబ్బాయి అయిపోవాలి తెచ్చి ఇది దాయ ಬೇಜಾರು ಅನ್ಕೊಟ್ಟು ಎಂಕ ಮದಿನ ಆಯ್ತು ಮಲ್ಲೆ ಇರಬರಿ ವೈಕುಂಠ ಸಮಾಧಾನ వైకుంఠ సమాధానం వెళ్తాపున ಅದು ಹೀಗೆ ಬೇಜಾರಾದಲ್ಲಿ ದಾದ ಈ ದೇವಸ್ಥಾನ ಪೂಜೆ ಈ ದೇವಸ್ಥಾನಗಳು ಕೋಡನಾಡ ಮೀಯೋ ಯಾನಿ ಆನೆ ಮೀತಿನ ಬಾರಿ ಬಮ್ಮು ನಿಕುಲ್ ಮಾತ ನೀತಾರೆ ಚೌಳಿ ನೀರಿನ ಪುಗ್ಯಾರ ಪೇಪರ್ ಗಾಳಿ ಒಳಕ್ಕೆ ಕೂಡಿನ ಗಾಳಿ ಸೂಕು ಕೂಡಿನ ಒಣ್ಣ ಬೆಟ್ಟಕ್ಕೆ ಕೂಡಿನ ಯೋಧೆ ಗೊತ್ತಲ್ಲ ಅವು ಪೂರ ಹತ್ತಿಂಡಲ ತೊಂದರೆ ಎಂಟು ಮೀಯಲ್ಲ ಅದಕ್ಕೆ ಪಪ್ಪದ ಮಡಿ 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 ಓ ಆಸ್ಪತ್ರೆ ನೀರು ಮಾಡ್ತೇನೆ ಇದು ಯಾವಾಗ ಇದ್ದೇನೆ ನೆನಪಿ ಕಲಿತ ಹೋಗಿ ತಲೆಯ ಪೂಜೆ అది మంత్ర బతుకు చెప్ప ಈಗ ಬೇಗ ಬರ್ತೀವಿ ಅವು ಆದ್ಯಾವು ದೇವಿರಗ ಹೆಚ್ಚಿಗೆ ಏನಾಗ್ತದೆ ವಿಶ್ವಾಸ ಮಾತ್ರ ನಿಖಿಲಗಳ ಇದೆ ದೂರ ಓಡೆ ಓಡೆ ಬೆಟ್ಟ ಕೆಲಸ ಓಡೆ ಆರು ದೂರ ಓಡೆ ದೂರ ಮಾತ್ರ ಓಡೆ ಓಡೆ ದೂರ ಎಂಟು ನೀರು ಕಟ್ಟೆಗೆ ಓಡಾಡ್ತಿದ್ದಾರೆ ಪೂಜೆಗೆ ಅನ್ಬೋದು ಒಂದು ವಾರ ಒಂದೇ ವಾರ ಪಕ್ಕ ಓಡಾಡ್ತಾರೆ ಓಂ ಶಿವಾಯ ಬಿಟ್ಟು ಗೊತ್ತಾ ಅವು ಅವ್ರು ಏನು ಅಮ್ಮ ವಿಷಯ ಅಮ್ಮ ಮಗನ ವಿಷಯ ನಾಳೆಯಿಂದ ಕೆಟ್ಟದ ಪೂಜೆ ಕಾರ್ಯಕ್ರಮ ಕೆಟ್ಟ ಪೂಜೆ ಕಾರ್ಯಕ್ರಮ ಯಾರ ಪ್ರಸಾದ ಕೊಮ್ಮಾಗ ಎಲ್ಲ ಕೈ ಕೆತ್ತಿ ತನ್ನ ಕೈ ನಿಲ್ಲಿಸುವ ಕೈ ಕೈ ಕಾಡಿತು ಎಂಟಿನ ಆಟಕ್ಕೆ ಬಿಡ್ತಾರೆ ಕಲ್ಲೇ ಮಾಡ್ತಾರೆ ಬಪ್ಪರ ಅಡಿಕೆಯಿಂದ ಎಲ್ಲರ ಈ ರೀತಿ ನಾನು ಸಂಗತಿ ನೋಡ್ತಾರೆ ಎಲ್ಲರಿಗೂ ಪೂಜೆ ಬಗ್ಗೆ ಓ ದೇವ ಆ ಜಾತ್ರೆ
ನಾಳೆ ಈ ನಿಖಿಲ ಅವು ಈಗ Shut
ರಾಣಿ ರಾಣಿ ನೆನಪುಂಟೆ ಸೌಖ್ಯ
Yeah.
ನಿನ್ನ ಮಗಳಿಗೆ ತಂದ್ರೆ ಮತ್ತೆ ಏನು ಹೋಗಿ ರಾತ್ರಿ ನೆಟ್ಟನೆ ಜೆದ್ದು ಎಲ್ಲ ಕಾಂಡೆದ ಮೊಂಟೆ ತೆರೆದು ಒಕ್ಕ ಇಲ್ಲ ಸೇರಬೇಕು. ಈಶ್ವರಮೂರ್ತಿ ಬೇಕಾಗಿ ಬಂದು ಪರಮೇಶ್ವರ ದೇವರಿನ ತರಟ್ಟು ಬಿಲ್ವ ಪಾತ್ರೆ, ನಾರಾಯಣ ದೇವರಿನ ತರಟ್ಟು ತುಳಸಿ ಪಾತ್ರೆ, ಎನ್ನಮ್ಮನ ತರಟ್ಟು ಕಾಪಾತ್ರೆ. ಪೂಜೆ
ಬಂತೇವೆ ದೇವಸ್ಥಾನ ವೈದ್ಯ ಮಾಡಿದ್ವಿ ಚಳಿ ಬೇರೆ ಗಾವು ರಾಮನ್ ಒಂಚೂರು ನೀರು ಕಲ್ಕೊಂಡು ಮತ್ತೆ ಪುಲ್ ಹಾಕಿದ್ವಿ ಸರಿಗಟ್ಟು ಪುಳ್ಳೆಕರು ಆಗ್ತದ್ದು ಕಣ್ಣುಲ್ಲ ಸರಿಗಟ್ಟು ತೋತಿ ಮಾಡಿ ಅವರ ಕೆಬಿಲ ಕುಯ್ಯ ಸಮಸ್ಯೆನ ಪ್ರಪಂಚದ ಸಮಸ್ಯೆನ ಇನ್ನೂ ಏಸಿಗೆ ಅಲ್ಲತ್ತ ದೇವಸ್ಥಾನದಲ್ಲ ಕರ್ಮಾನಿ ಇನ್ನು ತಗೊಂಡು ಕರ್ಮಾನಿ ಸದಾ ಮಾಧವಿ ಆಗ್ತದೆ ಅಲ್ಲ ಕೆಟ್ಟ ನಿಂತಿದ್ದು ಈ ನಮ್ಮನೆ ಏಕ ಮಾಡಿ பெருமாள் அத்தி இங்கே பட்டானா ஆசி ಪುರಾಣ ಅವೇ ಬಣ್ಣ ಇದೇ ಬೇಕಾಗಿಲ್ಲ ಮನಸ್ಸು ಶುದ್ಧ ಓಡವೆ ಓದಿನ ಅಭ್ಯಾಸ ಉಂಟ ಇದೇ ರಾಮಾಯಣನ ಕಥೆ ಗೊತ್ತುಂಟ ರಾಮಾಯಣದ ಕಥೆ 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 ಗೊತ್ತುಂಟ ಐದು ಇಷ್ಟೆಗೆ ಪಾಂಚ ಪಾಂಡವೆ ಅಮ್ಮೆ ಪಂಚ ಪಾಂಡವೆ ಐದವರಿಗೆ ಮಧ್ಯದ ಇವರಿಗೆ ಗೊತ್ತುಂಟ ಅಜ್ಜಿ ಅಜ್ಜಿ ಅರ್ಜುನಿ ಅಮ್ಮೆ ಅರ್ಜುನಿ ఆయన ಪರಮ ಭಕ್ತಿಗೆ ಮೆಚ್ಚಿದು ಈಶ್ವರ ದೇವಿಯ ಭಕ್ತರ ಗೊತ್ತುಂಟ ಸಬರೇ ನವೇಶ್ವರು ಸಬರೇಶ್ವರು ಅವ್ರು ರಾಮಾಯಣ ಓದ್ತಾರೆ ರಾಮಾಯಣ ఆయన భక్తికి మెచ్చిది ఈశ్వర దేవి సబరణవేశ్వర భక్తి ఇన్ని కాశీమామిన భక్తికి మెచ్చిన దేవేది సబరణవేశ్వర భక్తి ఇంత పూజ పోయి ಮುಖ ಅಂದಾಜಿಪ್ಪು ದೇವೇರಿಂದ ಗೊತ್ತಾಯ್ತು ಮುಖ ನಮ್ಮ ಏರ್ಕೊಳ್ಳಲ್ಲಿ ಹಿಂಗೋಗು ಪೂಜೆ ಅಂತಂದ್ರೆ ನಿನಗೆ ದೇವರಿಗೆ ಅಂತ ಅದಕ್ಕೆ ದೇವರಿಗೆ ಪೂಜೆ ಅಂತ ಅಂದ ನನಗೆ ದೇವರಿಗೆ ಭಕ್ತಿ ಗೊತ್ತದೆ ಇಲ್ಲೇ ಗೊತ್ತಿದ್ಯಲ್ಲ ಏನು ಗೊತ್ತುಂಟು ಹೆಂಗ ಅಪಾಯ ಕಲ್ಪದೆ ಭಕ್ತಿ ದೇವರಿಗೆ ಕಲ್ಪದೆ ಇಟ್ಟು ಬಲ್ಲ ಕುಟುಂಬನೇ ಬಲ್ಲ ಬಂದಿದ್ದೀನಿ ದೇವರೇ ಬಣ್ಣ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಉದೋಟಿ ಓಡೆ ಕುಟ್ಟು ನೋಡಿ ಮಾಡಿ ದೇವರಿಗೆ ಕೇಳಿಲ್ಲ ದೇವರಿಗೆ ಅಭಿಷೇಕ ಪೂಜೆ ಮಾಡ್ತೀವಪ್ಪ ದೇವರಿಗೆ ಇದ್ದಂಗೆ ಏಸಿಗೆ ಕೂಡ ಒಂದು ದಾರ ಇಟ್ಕೊಂಡಂತದೆ
ಇಲ್ಲ ಅಂತ ಕತ್ತಿ ಕೊಡಂತ ನಾವು ಕತ್ತಿ ಕೊಡಂತ ದೇವರ ದೇವರ ಮಂಡೆ ಗಟ್ಟಿ ಇಂಚಿನ ಕಾಲೇಜು ಲೆಕ್ಕ ಅದು ಆನಿ ಗಂಗೆ ಯುದ್ಧ ಬರ್ಕೊಂಡೇ ಉಂಟಾದ್ರೆ ಅದು ಒಂದು ಕಾಲೇಜು ಲೆಕ್ಕ ಇಲ್ಲ ಕಾಲೇಜ್ ನಮ್ಮ ಮಂಡೆಗ ಅನ್ನು ಕೈ ಮಾಡ್ಕೊಳ್ತು ನಮ್ಮ ದೇವರಿನ ಭಕ್ತಿನ ಪೂಜೆ ಮಾಡ್ಕೊಂಡು ನಮ್ಮ ಬೆನ್ನೆಲ್ಲ ಕೊರಡು ಬಣ್ಣದ ಪೂಜೆ ಮಾಡ್ತಾರೆ ಅಲ್ಲಿ ಅವಾಗ ಪೂಜೆಯಲ್ಲಿ ಒಂದು ದ್ರಾಕ್ಷಿ ದ್ರಾಕ್ಷಿ ಅವು ಒಪ್ಪದ ದೇವರೇ ಒಂದು ಶನಿವಾರ ಅವ ಅಮ್ಮೆ ಮಾಡುದು ಈ ಭಕ್ತಿಗೆ ನನ್ನ ಪೂರ್ವ ಭಕ್ತಿಗೆ ಪೂಜೆ ಏನು ಮಂತ್ರ ಗೊತ್ತೇರಿದೆ ಪೂಜೆ ಮಂತ್ರ ಮಂತ್ರ ಎಂಟು ಮೂಜಿ ಕಲ್ಪತ್ತೆ ಎನ್ನ ಅಪಾಯ ನನ್ನ ದಿಂದವರು ಚಿಲ್ಲರೆಗೆ ಅಂಚೆ ಕೊಟ್ಟ ಹಾಕಿ ಏನು ನಿನ್ನ ತುತ್ತೈತ ಪಡ್ತು ನಗ ಕಾಡ್ದ ಇದೆ ಕೊಲ್ಲ ಅಂದ 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 ಕಾಡ್ದ ಮಂತ್ರ ಪಂಡ್ರಲ್ಲಿ ಮಾಸ ತಿರುಗುನ ಬಾಯಿ ಮಾರ ಎಂಗುಲು ಮಾಸ ಪುರ ತಿರುಗುಜ ಎಂಗುಲು ಪ್ರಾಣಿ ಎಕ್ಕುಲು ಮಂತ್ರ ಅವ ಅಪಾಯ ಅಂತೆ ಮಾತಿಗೆ ಕಲ್ಪವರೆತ್ತಿ ಮಾರ
ಗುರು ಇತ್ತೆ ಮಂತ್ರ ಕೊಟ್ಟು ಈ ಗುರು ಯಾವ ಗುರು ಹೌದಾ ಈಗ ಗುರು ಅಲ್ಲ ಇನ್ನೊಂದು ಶಿಷ್ಯ ಇನ್ನೊಂದು ಅವಸ್ಥೆ ಓಡಿ ಮುಟ್ಟೆ ಇತ್ತೀಚಿನ ಶಿಷ್ಯ ಮಾತಕ್ಕೆ ಅವರೇ ಇಲ್ಲ ಶಿಷ್ಯ ಜ್ಞಾನ ಗುರು ಈ ಶಿಷ್ಯ ಶಿಷ್ಯ ಪಲ್ಯಕ್ಕೇನು ಈ ಬಗ್ಗೆ ಯಾವ ಪಲ್ಯಕ್ಕೇನು ಕೇಳಿದ್ದೀರ ಬಂದ್ರೆ ಏನಿಲ್ಲ ಈ ಜಬ್ಬರ ಕುಳ್ಳನ ಬರ್ತಿದ್ದೀನಿ ಅಂತ ಎಲ್ಲ ದೀಕ್ಷೆ ಬಂದು ಎಲ್ಲ ಮರ್ಯಾದೆ ಬಟ್ಪತಿ ಬಂದು ನಾನು ಮಂತ್ರ ಹುಳ್ಳು 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 ಬಲತ ಕಾರಣದಿಂದ ಎಡತ ತೊಡೆಯುತ್ತಿದ್ದ ಬಲತ ಕಾರಣದಿಂದ ಎಡತ ತೊಡೆಯುತ್ತ ಮಿತ್ತದಿಲ್ಲ ಮರ ಆನೆ ಕೊಲ್ಲಿಂದ ఒక ఆటో సులభంగా మంత్ర కల్పన బొమ్మ ఉండవా యాని ఎంత బొమ్మ వైద్య మీయద బొమ్మ వస్తున్న తుంగా శక్తి ఇచ్చినట్టుదన్నా ಗುರುಕು ಏಪಳ ಮಂತ್ರ ಕೊಟ್ರಾಜ್ ಪಂಡ ಬಲಿಯ ಮಂತ್ರ ಒಂಜಿ ಗುಣ ಒಂದು ಒಂದೇ ದಿನ ಮುಲ್ಪ ನಾಭಿ ನೋಡ್ಬೇಕು ಈ ನಾಭಿ ಇಟ್ಟು ಮಂತ್ರ ಬರು ಇದು ಉತ್ತರಪ್ಪ ಜಾತಿಯಲ್ಲ ನಮ್ಮತ್ತು ನಮಲತ್ತು ನಮ ಶಿವಾಯ ಓಂ ನಮ ಶಿವಾಯ ಓಂ ಕಣ್ಣು ಮುಚ್ಚಿ ಈ ಕಣ್ಣು ಮುಚ್ಚಿದೆ ಜಾಗ ಖಾಲಿ ಅಂಚತ್ತು ನಮಕ್ ಇದೈದ ಒಬ್ಬೇ ಗೊಡವೆ ಬರಬಲ್ಲಿ ಮನಸ್ಸಿನ ದೇವರೇ ಬರೋಣ ಅಂತ ಕಣ್ಣು ಮುಚ್ಚೋಡು ಇದೈದ ಯೋಜನೆ ಬಲ್ಲಿ ಸಮಾಧಿಗೆ ಓಡು ಸಮಾಧಿ ಹೋಯ್ದೆ ಅಂತ ಯಾರು ಆಗಬೇಕು ಸಮಾಧಿ ಮಾಡವು ಜ್ಞಾನದೊಂದಿಗೆ ಭಂಗ್ಯವು ದಿಕ್ಕಿಗೆ ಏರ್ ಪಂಡ ಸೈಡ್ ಮಾರೆ ಆಸಕ್ತಿ ನಿಪುಣಕ್ಕೆ ಅವರು ಗೊತ್ತಿದೆ ಕಣ್ಣು ಮುಚ್ಚಿ ಓಂ ಓಂ ನಮಃ ನಮಃ ಶಿವಾಯ ಶಿವಾಯ ಓಂ ಓಂ ನಮಃ ನಮಃ ಶಿವಾಯ ಶಿವಾಯ ಅನಂತಿಪ್ಯ ಓಂ ನಮಃ ಶಿವಾಯ
ಓಂ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ जय शुभ तुझे
ಓಟೆ ನಿಂತು ಅನುಗ್ರಹ ಬಂದಂಡ ಎನ್ನ ಯಾಕ ನಮ್ಮದು ಹತ್ತಿರ ಎಲ್ಲ ಹೊಡೆದಿನ ಒಂಜಿ ದೇವರೇ ಒಂಜಿ ಓಟೆ ಅನುಗ್ರಹಿಸಲಿ ದೇವರೇ ಒಂಜಿ ವೇಳೆ ಈ ರೀತಿ ಓಟೆ ಕೊರಿಯರುತ್ತಾಂಡ ದಿಕ್ಕಿನ ಅಂಚಿನ ಕೂರ್ಕೊಂಡ ಅರ್ಧ ಬಾರಲು ಇರಗೆ ಸಮರ್ಪಣೆ
ಇದನ್ನು ಶಂಕರ ಭಟ್ಟೆ ಬರ್ತೇನೆ ಅಂತ ಕೆಲವು ಉದಾಹರಣೆ ಕೆಲವರು ಪರಮೇಶ್ವರ ಬರ್ತೇವೆ ಕೆಲವರಿಗೆ ಈಶ್ವರಪ್ಪೆ ಬರ್ತೇವೆ ಮತ್ತೆ ಕೆಲವು ಮಾತ್ರ ಉದಾಹರಣೆ ಈಶ್ವರಪ್ಪೆ ಪರಮೇಶ್ವರಿ ಗೊತ್ತಿಲ್ಲ ಅಧ್ಯಯನ ಶಂಕರ ಭಟ್ಟೆ ಬರ್ತೇವೆ ಭಕ್ತಿ ಭಾರಿ ಅಧ್ಯಯನ ಕೆಲವು ಉದಾಹರಣೆ ಮಾತಾಡ್ತಾರೆ ಭಕ್ತಿಯಲ್ಲಿ ಭಾರಿ ಪರಮ ಭಕ್ತಿ ಉದ್ಧಾರ ಮಾಡ್ತಾರ ಹತ್ರ ಹಳೆ ಓಡಾಡ್ತಾರೆ ಯಾಕಂದ್ರೆ ಸಮಯ ಉದ್ಧಾರ ಮಾಡ್ಕೊಡತ್ತೆ ಸಮಯ ಆಗುತ್ತದೆ ಉದ್ಧಾರ ಮಾಡೋದ್ರ ಹತ್ರ ಜನಕ್ಕೆ ಹೋಗ್ತಾರೆ
ಆಯ್ತು ಕುಂತ ಗ್ಯಾಂಗ್ ಕುಂತ ತೋಜೆ ನಾವು ಮುಂದೆ ಗೆಲ್ಲೋದು ಅಟಲಿಟಿನ ಕಾರ್ಯಕ್ರಮ ಬಂದಿದ್ದು ಇಲ್ಲ ಆಯ್ತು ಬಾರ್ಬೆ ಅಟಲ್ ಮಲ್ಬರ್ ಬರ್ತಾರೆ ಅಂತ ಈಗ ಒಳಸೋದು ಕೋಲೆ ಆಂಡ ಯಾಮನೆ ನೆಂಚಗೆ ತೋ ನಿಮ್ಮ ಮನೆ ಎಲ್ಲಿ ಬಕ್ ಆರ್ ಬರ್ತದೆ ನಾನು ಕೇಳಿರಲ್ಲ ನಾನು ರಾಜನ್ ಸೆತ್ತ ಕುಂತಲ್ಲ ಮುಂದೆ ಯಾರೇ ಗೊತ್ತು ನನಗೆ ಮುಂದೆ ಕೊಟ್ಟುಗಳೇ ಕುಂತ ಹತ್ರ ಕೇಂದ್ರ ಬದಲಾವಣೆ ಆಗಬೇಕು ಗೊತ್ತಾಂಡೆ ನನಗೆ ಯಾರು ಗೊತ್ತಿಲ್ಲ ನಿನ್ನ ಅಂಡ ಮುಂದೆ ತೋಪಾಲ ಪ್ರಧಾನದ ಜಂಪತಿಗಳಿಗೆ ಇತ್ತಿನ ದಿನವೇ ಉಂಟು ಅದು ಬೇತಾಗ 12 ಮಣಿಗೆ ಪ್ರತಿ ಮುಂದಾನೆ ಯೋಗನ ನಮಗೆ ಗೊತ್ತಿರಬೇಕು ಈ ಪಣಿ ಪಕ್ಕ ಎಂಟು ಭರವಸೆ ತಕ್ಕ ನನ್ನದು ಒಂದು ಇದು ಮದಿನಾಟ ಮದಿನಾಟಾಗ್ತದೆ ಒತ್ತಿ ಬಂಡೆ ಒತ್ತಿ ಬರಿಟ್ಟು ಓ ದೇವರೇ ಗಂಗೆ ಒತ್ತಿನ ಪಾವನೆ ರಡ್ಬಟ್ ಆಗ್ತಾರೆ ಯೋಜನೆ ಆಗ್ಬಿಟ್ಟಿತ್ತೆ ಏಕೆ ನಮ್ಮನಿಂದ ಉಂಟು ಸದಾಶಿವೇ ಬಂದಿದೆ ಈಶ್ವರಪ್ಪೇ ಬಂದಿದೆ ಪರಮೇಶ್ವರೇ ಬಂದಿದೆ ಕೆಲವರಲ್ಲಿ ಸಂಘ ಭಟ್ರು ಬಂದಿದೆ ಅದೇ ಅವು ಏನೇ ಎಂಜಿನ್ ಜೋಗುರು ಕೆಲವುಲ್ಲ ಕೆಲವು ಮಾತ್ರ ಜೋಗುರು ಇಲ್ಲ ಗಣಪತಿ ಭಟ್ರು ಮಂಗಳೂರಲ್ಲಿ ಸುಬ್ರಹ್ಮಣ್ಯ ವೀರಭದ್ರೆ ನಾನು ದೂರ ಮಿಲಿಕೋರಿಂದ ಆವಡಿ ನಾನು ಆ ಬಂದ ನಿಂತು ಆಗಿಲ್ಲ ಆಶೀರ್ವಾದ ತಿಳ್ಪಡಿ ಅಮ್ಮಗ ಇಂಚಿನ ಅರ್ಧ ಸೀರೆ ಕೊಡ ಪೂಜೆರಿ ಅದಕ್ಕೆ ಕಮ್ಮಿದ ಮಗ್ಗದ ಅಗ್ಗದ ಸೀರೆ ಕೊಡ ಇಂಡಿಯಾಗೆ ಗೊತ್ತುಂದ ನಾನು ಕಂಡಿದ್ದೇನೆ ಅಪಾಗ ಈ ಕೈ ಉಂಟು ಅಲ್ಲಿಗೆ ರಾಣಿಗೆ ಅಂದ ರಾಣಿ ಮಂಕಣಿಗೆ ಆಯೇರು ಆಳು ರಾಣಿ ಯಾನೇರು ಯಾನ ಮಾಣಿ ಆಳು ತುತ್ತೋ ನಾಯಿಗೆ ಪುನಃ
Very well,
ನೀನನ್ನು ತೂದಾದಾಗ ಓಡುತ್ತಿನ ಒಚ್ಚಾದ ಹೆಚ್ಚಿನ ಮಾತ್ರ ಪಾತ್ರವನ್ನು ಪಡೆದಿದ್ದೀರಿ. ದಯವಿಟ್ಟು ನನ್ನ ಕೆಲಸವನ್ನು ಇದೆ. ಈ ತೋಜಾಯಿನ ಗುಂಟು ಯಾರು ಓಟೆದೇರ ಕೊನಗ ಈ ಮುಗುತ್ತಿನ ಒಂದು ಒప్పుడు ಓಟೆದೇರ ಪೋಯಿನಂಚಿನ ಯಾನೆ ಮುಂದಿನ ಮುಗ್ಗದಿಕ್ಕಿಸಿ ಒತ್ತು ಕಲೆಡು ಇಲ್ಲು ಸೇರಿನ ಸಮಯ ಹತ್ತು ಬಂದು ಉದ್ದೇಶಗಳು ಕೊಂಚ ಗುಡಿಚಾದ ಬುದ್ಧಿ ಆ ಒಟ್ಟು ಕಾಶಿ ಮಾಡಿ ಬರ್ತೇರು ಈಶ್ವರ ದೇವರನ್ನ ಗುರ್ತವಂತು ಕೊರಿಯರು ದೇವರನ್ನು ನಂಬಿಯಂದ ಪೂರಲ ದಿಕ್ಕುಡು ಆ ಮನೆಗೆ ದೇವರನ್ನು ನಂಬಿಯ ಅಲ್ತದ್ದು ಪಿದರ್ನ ಹಿಂಗೆ ಮೋಂಟೆ ದಿಕ್ಕಂಡು ಈ ಕೊಟ್ಟಿನ ಗುಂಪು ದೇವರಿಗೆ ಚಲಿಯಪ್ಪನದಾದ ನಾಮಡುದು ಅಂತ ಲಿಂಗಕ್ಕೂ ಮಾಡಿ ಇಲ್ಲೇ ಯಾರು ದೇವರಿಗೆ ಕಲ್ಲುಡುತ್ತೀಯ ಈ ನರಮಂದು ಕೊಡುತ್ತೀಯ ನಾನು ಕದ ಮಲ್ಕೊಂಡ ಆ ದೇವರನ್ನು ತಿಳುವಳು ನನಗೆ ಬಡವತಿನ ಯಾರು ಕಂಡು ಬರ್ಬೇಕು ದೇವರಿಗೆ ಏರ್ಲಾಯ್ತು ಆಯಾಸ ಬೇರೆ ಅಂತ
ಈ ಚಕ್ರತಾಳ ಚಕ್ರದಲ್ಲಿ ನಿನ್ನ ಕೈತೆ ನಾನೇ ಉಂಟು ಶನಿ ನಿನ್ನ ಎದುರು ಸಗಳೆ ದುರ್ದುಲ್ಲಿ ಶನಿಯನ್ನು ಬೀರಾಗುತ್ತೆ ಅಲ್ಪ ಪೂಜೆ ಅಂತಂದ್ರೆ ದೇವಸ್ಥಾನದ ಎದುರು ಮಾಸ ಬಂಡಿ ಬಗ್ಗೆ ಬರ್ತೀನಿ ದೇವರಲ್ಲಿ ಕೈ ಮುಗಿಯುದು ಮಾಸ ತಿಂಪುನ ದೇವರೇ ಪಲ್ಯವು ಯಾರು ಮುಗಿವೆ ಯಾರು ದೇವರಿಗೆ ಕೈ ಮುಗಿವೆ ಇತಿಹಾಸ ಮೀನಮಾಸ ಓಂ ನಮಃ ಶಿವಾಯ ನೀರೆಂದು ಕಲ್ಪನೆ ಆಗಿದ್ದಕ್ಕೆ ಮಾಸ ತಿಂಪುರ ಬಾಯಿಗೆ ಅವನಿಗೆ ಪಂಚಾಕ್ಷರಿ ಮಂತ್ರಳಿ ಕಂಡುಕೊಂಡಿರ್ತ ಮಗ ಎನ್ನ ಗುರು ಯಾರು ಶಿಕ್ಷೆ ಈ ಮನ್ಪಟ್ಟಿ ಮಾರ ಮರ್ಯಾದೆ ತೊನ್ನ ಸ್ಥಿತಿ ಮರ್ಯಾದೆ ಹೋಗ್ಬಿಟ್ಟಿದ್ದೆ ಎನ್ನ ಅಪಾಯ ಅವು ಎನ್ನ ಅಮ್ಮೆಯನ್ನು ವಿಲೇಜ ಮಾರಾರೆ ಪೂರ್ಣ ಮಾರ ಆರು ಪೂರ್ವ ತೆರಿದ್ದು ನಾನು
ಏನಾದ್ರು ಎಚ್ಚೆತ್ತು ಹೇಳಿದ್ದು ನಾನು ಆರ್ಗಟ್ಟೆ ಮಾತೆ ಒಳ್ಳೆ ಮೇಕ್ ಕೈ ಮಾಡ್ಬಿಟ್ಟಿದ್ದೆ ಮಾರೆ ಈ ಫೋ ಮಾರೆ ನಿಖಲ್ ಹೊರಗೆ ಬರ್ಲೆ ಬಲ್ಲಿ ಮಾರೆ ಗುರುಕುಲದ ಮರ್ಯಾದೆ ಗೊತ್ತು. ಅಯ್ಯೋ ದೇವರೇ ನಿನ್ನ ಮರ್ಯಾದೆ ಗೊತ್ತಣ್ಣ ಸ್ಥಿತಿ ಮಾರೆ ಫೋ ಮಾರೆ ದೂರ ಈಗ ಹೋಯ್ಗೊಬ್ಬರ ಆಯ್ತೆ ನಿಮ್ಗೆ ಗಿಲ್ಕದಿ ಶುದ್ಧ ನಾನು ಅಂಗಡಿ ಮಾಡಲ್ಲ ಈ ಅಂಗಡಿ ಅವು ಇಷ್ಟ ಮಾಸ ಹೋಯ್ತ ಅವಳ ಅಮ್ಮ ಇದನ್ನು ಕೇಳಿ Bye.
ಕಡಿಮೆ ಏನಿದೆ ಗೊತ್ತಿಪ್ಪಡೆ ಉತ್ತರಾಂಗಿಗೆ ಬಂದಂಡು ಫೈನ್ ಫೈನ್ अधिकारी
ఆయన ಮನೆಗೆ ಕಲ್ವಲೆಕ್ಕ ತೋರ್ಬೇಡ ಬರ್ತಿ ಈಗ ಮಗನ ಮನೆ ತುಲೆಗೆ ಕಲ್ವಲೆಕ್ಕ ತೋರ್ಬೇಡ ಎಲ್ಲ ಮನೆ ತುಲೆಗೆ ಕಲ್ವಲೆಕ್ಕ ತೋರ್ಬೇಡ ಎಲ್ಲ ಅಪ್ಪ ಎಂಟುಲೆಗೆ ஒரு கண்ணில கல்வம் வளர்த்துது ஃபுல்லாது நீரை திணிரை மரியாதை வருது அந்த ஈஸ்வர கண்ணியா பணம் 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 அது ಈ ನಮ್ಮ ಅಶೇಕ್ತ ಪಾತ್ರ ಯಾರಂದ್ರೆ ಇದು ನನ್ನ ತಾರ ಎತ್ತಿಗಲೇ ಗುರುಗುಲೆ ನೆತ್ತೆತ್ತ ಒಟ್ಟಿಗೆ ಬಿಸಿ ಆಟದ ಬೆನ್ನ ಕರಗ ಆ ಬಿಸಿ ಉಪ್ಪುನು ಮೂಲು ಇನ್ನ ಇಂಚಾತ ಏನು ನಿಮ್ಮ ಮುಂದೆ ತಂದು ಕೊಡ ಕಾಟಲು ಮುಡಕ್ಕೆ ಕಾಟದೆ ಹೆಚ್ಚಿನ ನೀರು ಹೆಚ್ಚಾಗಿ ನೀರು ಹೆಚ್ಚಿನ ಹೆಚ್ಚಾಗಿ ಬಟ್ಟೆ ಮುಟ್ಟವನ್ನ ಒಂದತ್ತು ಈ ಪ್ರಾಯದ ಜೋಕನ್ ಮಾಡ್ಕೊಂಡ ಬೇಲೆ ಮಾಡ್ಕೊಳ್ಳುತ್ತೆ ಜೋಕನ್ ಮಾಡ್ಕೊಳ್ಳಕ್ಕೆ ಮಾಡ್ತಾರೆ ಜೋಕಲಾಟಿಗೆ ಮಾಡ್ತಾರೆ ಈಗ ಪ್ರಾಯ ಆಕಾರ ಕಡೆ ಜೋಕಲ್ ಮಾಡ್ಕೊಂಡು ಗಂಡಕ್ಕೆ ಆಗ್ತದೆ ಹೆಚ್ಚಿನ ಒಬ್ಬೆ ಅಪರಾಧ ಇದು ಆಯ್ತು ಅಪರಾಧಿಗೆ ಶಿಕ್ಷೆ ಅವನಿಗೆ ಗೌರವ ಬಂದು ಈ ಫಿಲ್ಮ್ ಆಯ್ತು ನೀವೇ ಗೌರವ ಆಡಳಿತದ ವಿಷಯ ಸ್ವಚ್ಛ ಆಡಳಿತ ಕೊಟ್ಟು ಗೌರವ ಆವಪ್ಪ ಏನು ಸ್ವಚ್ಛ ನಿಕ್ಲೆ ಹಪ್ಪ ಏನು ಅಪ್ಪಾಯ ಬಂದಿರುವಂತ ನಮ್ಗೆ ಬೇರೆ ನೀರಿನ ಪಾತ್ರ ಬೇರೆ ನೀರು ಏನು ಪಾತ್ರ ನಂಬುದು ಜನಾರ್ದನ ಮತ್ತೊಂದು ಎಲ್ಲೊಮ್ಮೆ ಜನಾರ್ದನ ಬಂದಿದೆ ಕೈಲಾಸ ಅಂದು ಈರೊಂದು ಎದೆದ್ದೆ ದೃಶ್ಯಲೆ ಅಂತೂತಾರೆ ಅಪಾಯ ಮಂಡ್ಯ ಐಕಿಟ್ಟ ಇದೇ ಒಂದು ಎದ್ದೆ ದೃಶ್ಯ ಧರ್ಮ ಶಾಸ್ತ್ರ ಪುರಾಣ ವೇದ ಪೂರ ಇದಕ್ಕೆ ಬಾಯ್ಪಟ್ಟ ವೇದ ಮಂಡಿಯಲ್ಲಿ ಗೀತ ಮಂಡಿಯಲ್ಲಿ ಬರೀತಲ್ಲ ನಾರಾಯಣ ಭಟ್ಟ ಮಠದ ಗೀತ ಅಂತ ಅರ್ಜುನ ದೃಷ್ಟ ಬಂತು ನಮ್ಮ ಗೀತ ಗೌಡರ ಹತ್ತು ಬಂದು ಗೌಡರ ಅಲ್ಲಿ ನಾನು ನಮ್ಮ ನಡೆಗೆ ಖರ್ಚು ಹೋಯಿನ ಬದಲಿದಲ್ಲ ಕೈ ನಾನು ಬೆಟ್ಟ ದಾದಲು ಸಂಗತಿದಾದ ಯಾರನ್ನು ಸತ್ತಿದ್ದೀವಿ
ಪರಿಶುದ್ಧರಾಗಿ ಬನ್ನಿ, ಪ್ರಾರ್ಥನೆ ಮಾಡ್ತೇನೆ. ಕದ್ದ ಕಳ್ಳ ಯಾರು ಅಂತ ನಾನು ನನ್ನ ಬಾಯಲ್ಲಿ ಎಲ್ಲ ಕಾಣಗಟ್ಟೆ. ಈಗ ನಾನು ಅಂತರ್ಧಾನನಾಗಿ ಯಾರು ನನ್ನ ಅಮ್ಮೆಯಿಂದ ಏನೇನಪ್ಪ ನಾನು ಓದುವುದಿಲ್ಲ. ಈ ಸುಳ್ಳೇನಿಲ್ಲ ಬರಬೇಕು ಆವಾಗ ಕಲ್ವಾಗಳ ಸಂಬಂಧಗಳು ಬಣ್ಣದ ಅದೇಗೆ ಮೇಕೆ ಉಗ್ರ ಎಲ್ಲ ಕಾರ್ಯ ಊರು ಮಟ್ಟಿಗೆ ತಪ್ಪದೆ ಈ ಕೈಲಾಸ ಶಾಸ್ತ್ರಿಯಿಂದ ಪಕ್ಷದ ಪ್ರವಾಸಕ್ಕೆ ಹೇಳ್ತಿದ್ದೆ. ಅವರ ಬೇರೆ ಮತ್ತು ನಾಳೆ ಬೇರೆ ಕೋಪ ಕಮ್ಮಿ ಮುಖೇನ ಅಭಿಷೇಕ ಅಭಿಷೇಕ ಪ್ರಿಯವಾಗುತ್ತಿರ ನಾಳೆ ಪುಳ್ಯ ಕೋಳಿಗೆ ಬಲ್ಪು ಪುಳ್ಯ ಕೋಳಿಗೆ ಮಾತೆಲ್ಲ ಸತ್ಯವಲ್ಲ ಸುಳ್ಳು ಬರಲು ತೆರಿಪಾವೆ ಇದ್ದೆ ಯಾನ ಅಂತ ದಹನ ಕೆಲಸ ಮಾಡ್ಬೇಕಾ ಒಂದು ಈರೆ ಊರ ಪ್ರಚಾರ ಮುಚ್ಚದೆ ಇಡೀ ಊರು ಎಲ್ಲ ಒಟ್ಟಿಗೆ ಆಗ್ತದೆ ಕಪ್ಪೆ ನೋಡ್ತಾನೆ ಅಲ್ಲ ನೀವು ರಾತ್ರಿ ನಿಮ್ಮ ಮಾಸದಿಂದ ಮಾನಸೇವೆ ಅಪಾಯ ಊರೇ ಕ್ಲಾಸ್ ಹೊರ ಪ್ರಚಾರ ಮಾಡ್ತದೆ ಎಲ್ಲ ಕಾಣ ಗ್ರಾಮದ ಕುಂಕೂರ ಮತ್ತು ಸೇರ್ಬೇರೆ ಸುತ್ತೋಡಲೇ ಇರುತ್ತೆ ಎಕಡೆ ಸುತ್ತ ಇತ್ತ ಸುತ್ತೋಡಲೇ ಅಪ್ಪಣ್ಣ ಹೋಯ್ ಹೆಂಗಮ್ಮ ನೆಲೆ ಅದಕ್ಕೆ ಮಾತ್ರ ವಿಚಾರ ಗೊತ್ತದ ದಿನಕ್ಕೂ ಮೂಗಿ ಸತ್ತಿ ದಿನಕ್ಕೂ ಚೌಳಿಗೆ ಇದೆ ನಿನ್ನ ಪೂಜೆ ಮಾಡ್ತಾರೆ ಅಪ್ಪ
ದೇವರಿಗೆ ಶೀತ ಆಗ್ತದ ಕುಂಜೇನ ಈಶ್ವರ ದೇವರಿಗೆ ದೇವರನ್ನ ಸ್ವರದ ಈಶ್ವರ ಈಶ್ವರ ದೇವರ ಶರೀರದ ಅರ್ಧ ಭಾಗನೇ ಬರೆದಿದ್ದು ಗೊತ್ತು ನಾನು ನಿತ್ಯ ಅಪಾಯ ಕೊಂಡಾಗ ಅರ್ಧ ನಾಡಿ ಅಂತತ್ತೀನಿ ಮತ್ತೆ ದೇವರ ವಿಷಯ ಅರ್ಥನೇ ಎನ್ನ ಅಪ್ಪಯ್ಯ ಎಂಚಿನ ಮರ್ಕಟ ಪ್ರಾಣಿ ಕರ್ನಾಟಕ ಪ್ರಾಣಿ ಎಂದು ಗೊತ್ತಾಡದೆ ಆ ಯೋಗ್ಯತೆ ಇದ್ದವರ ದೇವರೇನೆ ಪಾತಿರ್ಪಾಯ ದೇವರೇನೆ ಪಾತಿರ್ಪಾಯ ನಮ್ಮ ಗೆತ್ತಿ ಆರ್ನ ನೆತ್ತೇರು ಪಟ್ಟೊಂದು ಪುಟ್ಟದನೇ ಆಯ್ತು ಇರು ಆರ್ನ ವರಿಗೆ ಮತ್ತೆ ಇನ್ನ ವರಿಗೆ ಅನ್ಮೆ ಆಡು ಆ ಅಮ್ಮೇನ ಮಗೆ ಆಯ್ಕೊಕ್ಕ ನನಗೆ ಎಲ್ಲೇ ಬೇಲಾನ ಮಾಡ್ಕೊಡ್ತಿ ಅಮ್ಮೆ ದಂಡು ಸಾಬೇಡ ಮಗೆ ದಂಡು ಸಾಯಿನ ಪಾಠ್ಯ ಎನ್ನ ಅಪ್ಪಾಯಿ ಆ ದೇವೇರನ್ ಪಾತಿರ್ಪಾಯ ಇರು ಪಾತಿರ್ಪಾಯಿನ ದೇವೇರನ್ ಏನು ನಿಗ್ಲೇ ಮಾಡೋತೇನೆ ಪಾವ ಆ ದೇವರ ಪಾತಿರ್ಪಾವನ ಏಕೆ ಬಂದ ಈ ಕಷ್ಟ ನಷ್ಟ ಅಷ್ಟೇ ಕಷ್ಟ ಅಲಕಬಹುದು ತೂಕ ಯಾನಲ್ಲಿ ಫ್ರೈಡ್ ಕೈಲಾಸ ಸಾಕಿಲ್ಲ ಈಗ ಮತ್ತೆ ಮಲ್ಲ ಕೆಲಸ ಈಗ ನಮಗೆ ಈ ಪರಮೇಶ್ವರ ದೇವರ ಅರ್ಥನಾದೀಶ್ವರಿ ಕಂಠೀಹಾರ ಅಲ್ಲೇನು ಮುಖದ್ದು ಹುಡುಕು ಎಲ್ಲ ಅಪಾಯ ಉಂಟು ಗೋಡೆ ಮುಟ್ಟಪ್ಪ ನಂಬರ ಸಾಹಸ ಮಂದಿ ಒಕ್ಕ ಅಮ್ಮ ಒಂಜಿ ತುಂಡು ಕುಂಟುದ ಒಬ್ಬರಿಗೆ ಮಾಡಿ ಕೊಟ್ಟಿದ್ದೆ ಗೊತ್ತಿಲ್ಲ ಅಮ್ಮಡ ಒಂಜಿ ಚೂರ್ಲ ಮೋಕೆ ನಾ ಕೈ ಕಟ್ಬೇಡಿ ಒಪ್ಪೋದು ನಮ್ಮ ನೀರು ಮೋಕೆ ತಗೊಂಡಿತ್ತು ಅಪ್ಪ ಇತ್ತ ಅಮ್ಮಡ ಚೂರ್ಲ ಮೋಕೆ ಏನನ್ನು ತುಂಡಗಳು ಹಾಕಬೇಕು ನೋಡ್ರೆ ಇರೆಗೆ ಸರಿ ಮಾಡ್ಕೊಂಡು ಇತ್ತನೆ ಅಪ್ಪಾಯನ ಚೂರುಕು ಸರಿ ಮಾಡ್ಕೊಳ್ಳಿ ಇಂಕ ಅಪ್ಪಾಯ ಓಡು ಇನ್ನು ಅಪ್ಪಾಯ ಓಡು ಕೈಲಾಸ ಶಾಸ್ತ್ರಿಯ ಮೋನೆದ ಮುಸ್ತು ಬೇಕಿಲ್ಲ ನಾವು ನನ್ನ ದಾದವರಿದ್ದು ದಾಯ ಮತ್ತೆ ನಿಮಿಷ ಯಾನಿಂದ ಮಂತ್ರಿ ಬಲ್ಲಿತ್ತು ಇತ್ತೆ ಆಗ್ತಾ ಜಗತ್ತಿಗೆ ಏತ್ತು ಮನ್ನ ಕಲ್ತರ ವಿದ್ವಾಂಸರೇ ಆದ ಪಡೆ ಒರ ಏನಂತ ಭೂಲಿಯನ್ನಾಗ ನಿತ್ಯ ಬರೆಯ ಭಾರಿ ಪಡೋಣ ಇಂಥ ಪಾತ್ರ ಆಗಬಹುದು ಯಾರು ಮಂತ್ರಿ ತಪ್ಪು ಅನ್ನಪೂರ್ಣೇಶ್ವರಿ ಅಂತ ನೀರಿನ ಪಡೆದಿಲ್ಲ ತಿರಸ್ಕಾರ ಅಂತಾರೆ ಪೂರ ಇಲ್ಲ ಅಪರಾಧ ಯಾರು ಮಾಡ್ತಾರೆ ತಪ್ಪು ನಾನು ಬೇರೆ ಮಕ್ಕಳು ಬಾಲ್ಯ ನಿನ್ನಲ್ಲ ನಿನ್ನ ಅಮ್ಮ ತಿರಸ್ಕಾರ ಕಮ್ಮಿರ್ತೀವಿ ಯಾರು ಮಾಡ್ತಾರೆ ಸರ್ವಲ ತಪ್ಪಾಗಬಹುದು ನನ ಯಾರು ಈ ಊರು ಉಂಟಿದೆ ಅಂಚ ಬಲಚ್ಚಪ್ಪ ಎಂಟಿ ಏನು ಗತಿ ಇಲ್ಲಪ್ಪ ಇದೇನು ಗುಡ್ನ ಯಾರು ಓಲಾಳ ದೇಶ ಅಂತ ಇಲ್ಲಿ ಮೈಗಡೆ ಹೋಗ್ಬಾರ ಅಲ್ಪ ಪುಣ್ಯ ಸಂಪಾದನೆ ಬರ್ತದೆ ಬದುಕುವುದು ಓರಿಯತಿ ಇದೆ ಮಾಡ್ಕೊಂಡು ಯೋಗ ರೀತಿ ನಾವು ಮಾಡ್ತಾರೆ ನನ್ನ ಮಿತ್ತಿಗೆ ಈ ದೇವಸ್ಥಾನ ಪೂಜೆಯನ್ನು ಮನೆಯಲ್ಲಿ ಮಾಡ್ಕೊಂಡು ಬಾಲ
ದೇವರಲ್ಲಿ ಪಾತ್ರ ಬಂದಿದ್ದು ಮೊನ್ನೆ ಮಾತಾಡ್ತಾರೆ ಅವೇ ದೇವರಿಗೆ ತೋಟಗಳನ್ನು ಮೊನ್ನೆ ವಿಜಯ ಮಾಡ್ತಾರೆ ಅಪ್ಪ ನಿಜವಾದ ದೇವರೆಲ್ಲ ನಿಂತು ತೋಟವನ್ನು ಶಕ್ತಿ ಪಡೆದು ನಿಂತು ದೇವರನ್ನು ನನ್ನ ದೇವರಿಗೆ देखो बाबू बाबू देखो बाबू देखो हाँ इंदले मुंदले कड़ंदले निर्माण मुड़बिद्रे ಕೂಡ ಪೂ ಬೇತೆ ಕೇಳಿ ಎಷ್ಟು ಬಗ್ಗಿನ ಎప్పుడు ಹೋಗಲು ಬಗ್ಗಿನ ಬೊಗ್ಗಿನಿಂದ ಅವನ ಬೊಗ್ರೇನಿಗೆ ಉಡುಗೊರೆ ಅಲ್ಲೇ ಎಂಚಿನ ಮಲ್ಪನ ಈ ರೀತಿ ನಮ್ಮ ಬಂದ ಯಾರು ಮಾಡ್ತೀವಿ ಮತ್ತೆ ಕಟ್ಟ ಕೂತದು ಶಿಕ್ಷೆ ಮಹಿಮೆ ಗೊಕ್ಕಲ್ಲ ಇದಕ್ಕೆ ಇದಕ್ಕೆ ತಪ್ಪು ಅಂಚ ನನ್ನ ಈರೇ ಮುಂದುಂದತೆ ಸಾರ್ವಜನಿಕ ಗುವೇಲಿದ್ದ ಲೆಕ್ಕ ಊರ್ನೇ ಹೋಯಿನ್ನೇ ಐಕೊಂಡಿ 4 ಗಾಜಿದು ಕೊಯ್ಯ ಕೊಣತ್ತದ ಆ ಗುವೇಲನ್ನು ಮುಚ್ಚದೆ ಉಚ್ಚಯ ಬಚ್ಚಲವು ತುಚ್ಚವೆಂದರೆ ಬೇಡ ಅಚ್ಯುತನಿದ್ದ ಅಜನಿದ್ದ ದೇವೇಂದ್ರ ಎಚ್ಚೆತ್ತು ಬಿದ್ದತ್ತೆ ಕೆಟ್ಟ ಬಿದ್ದ ಒಂದೇ ಉಂಟು ಕ್ಷಮೆಗೆ ಮಾತೆಲ್ಲ ಕೊಂಚ ಮಕ್ಕಳು ಕಲ್ಲು ಮಕ್ಕಳೇ ತಕ್ಕೊಚ್ಚಿ ಬನ್ನಿ ನಿನ್ನ ಮಲ್ಲ ಒಂದು ಪಿಟ್ಟ ಈ ಊರು ತುವರ ದಿಕ್ಕುಜಿ ನಾನು ಇಲ್ಲಿ ಕಟ್ಟಾಯ ಹೇಳಿದಾಗ ಪತ್ತು ಕಟ್ಟ ತಪ್ಪು ಕೈದು ಮಾಡ್ದು ಕೈ ಅಲ್ಲಿ ದಿನಾಗ ಪಾಪ ಮಾತಾಡಿ ಸೇರಿದ ಹಾಕೊಂದು ಕಾಯಿಲೆ ಸ್ಥಿತಿ ಇಲ್ಲೇ ಕಡಿಮೆ ಕೂಡ ಉದ್ದೇಶ ಶಿಕ್ಷಣ ಬರಲಿದೆ ಅವಿತ್ತು ಪತ್ತು ಬಂದ ನೋಡಿ ಇತ್ತೆ ತನ್ನಾದಿಗೆ ಕೈಟ್ ಗಂಟೆ ಬಂದು ತೂತಾಡಿದ ಬೋರ್ಡ್ ಅಪಗಂಡ ದೇವರ ಅನುಗ್ರಹ ಆನೆ ಕೂಡ ದೇವರ ಈ ದಿನಾಗೆ ಕಣ್ಣಿ ತಿನ್ನಾಂಗ ತಾಯಿಯಾಗಿ ಒಡೆದಿ ಕುಂದಿಯರ ಕಣ್ಣಾಂತಿ ಅಂತ ದೇವರೇ ಗಂಜ ಲೋಕದ ಮಾತ ಭಕ್ತರೆಲ್ಲ ತಗೊಂಡು ಇದು ಓಡ ಎನ್ನ ಈ ಕಣ್ಣಿನ ದೇವರ मैं
ಬೆಂಗಳ